ಎಲ್ಲ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ. ಪರಶುರಾಮ ಸೃಷ್ಟಿಯ ಈ ತುಳುನಾಡಿನಲ್ಲಿ ನಾಗಾರಾಧನೆ ಹಾಗೂ ದೈವಾರಾಧನೆಗೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ನೀಡಿದ್ದಾರೆ. ದೈವಗಳ ಬಗ್ಗೆ ಅಪಾರ ನಂಬಿಕೆಯನ್ನಿರಿಸಿಕೊಂಡಿರುವ ತುಳುನಾಡಿನ ಜನರಿಗೆ ದೈವಗಳು ಸಹ ತಮ್ಮ ಇರುವಿಕೆಯನ್ನು ಹಲವಾರು ಬಾರಿ ತೋರಿಸಿಕೊಟ್ಟಿದ್ದಾರೆ. ತಮ್ಮ ಕಷ್ಟ ಕಾಲದ ಸಮಯದಲ್ಲಿ ತಾವು ನಂಬಿರುವ ದೈವಗಳು ತಮ್ಮನ್ನು ಕೈ ಹಿಡಿದು ನಡೆಸುತ್ತಾರೆ ಎನ್ನುವ ನಂಬಿಕೆಯಿಂದ ದೈವದ ನುಡಿಯಂತೆ ನಡೆಯುವ ತುಳುನಾಡಿನ ಜನರಿಗೆ ಬಹಳಷ್ಟು ಬಾರಿ ದೈವಗಳು ನೀಡಿರುವ ನುಡಿ ನಿಜವಾಗಿರುವುದು ಸುಳ್ಳಲ್ಲ. ಅದೇ ರೀತಿ ಮೊನ್ನೆ ತಾನೇ ನಡೆದಿರುವ ದೈವ ನೀಡಿರುವ ನುಡಿ ನಿಜವಾಗಿರುವ ಘಟನೆ ದೈವಗಳ ಮೇಲಿರುವ ನಂಬಿಕೆಯನ್ನು ಇನ್ನಷ್ಟು ಬಲಗೊಳಿಸಿವೆ. ಅಷ್ಟಕ್ಕೂ ಅಲ್ಲಿ ನಡೆದಿರುವ ಘಟನೆ ಏನು, ದೈವ ನೀಡಿರುವ ಆ ನುಡಿ ಯಾವುದು ಎಲ್ಲವನ್ನು ತಿಳಿಸಿಕೊಡುತ್ತೇನೆ. ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ನಮಗೆ ತಿಳಿಸಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ತುಳುನಾಡಿನಲ್ಲಿ ದೇವಸ್ಥಾನಗಳ ಜತೆಗೆ ಸಾವಿರಾರು ದೈವಸ್ಥಾನಗಳು ಕಾಣಸಿಗುತ್ತವೆ. ದೈವಗಳನ್ನು ಬಹಳ ಭಯ ಭಕ್ತಿಯಿಂದ ಆರಾಧಿಸಿಕೊಂಡು ಬರುತ್ತಿರುವ ತುಳುನಾಡಿನ ಜನತೆಗೆ ಆ ದಿನ ವಿಸ್ಮಯ ಕಾದಿತ್ತು. ಮಂಗಳೂರಿನ ಕಿನ್ನಿಗೋಳಿ ಸಮೀಪದ ಬಳ್ಕುಂಜೆ ಪರಿಸರದಲ್ಲಿ ದೈವದ ನುಡಿಯಂತೆ ಭೂಮಿ ಅಗೆಯುವ ಸಂದರ್ಭ ಭೂಮಿಯೊಳಗಡೆ ಮುಚ್ಚಿಹೋಗಿದ್ದ 300 ವರ್ಷಗಳಷ್ಟು ಹಳೆಯದಾದ ದೈವದ ಪರಿಕರಗಳು ಪತ್ತೆಯಾಗಿರುವುದು ದೈವಗಳ ಮೇಲಿರುವ ನಂಬಿಕೆಯನ್ನು ಇನ್ನಷ್ಟು ಬಲಗೊಳಿಸಿವೆ. ಅಷ್ಟಕ್ಕೂ ಅಲ್ಲಿ ನಡೆದಿದ್ದಾದರೂ ಏನು ಎನ್ನುವ ಪ್ರಶ್ನೆಗೆ ಉತ್ತರ, ಹಲವು ವರ್ಷಗಳ ಹಿಂದೆ ಬಲ್ಕುಂಜೆ ಮೂಡಾಯಿ ಗುತ್ತಿನ ಕುಟುಂಬ ದೈವ ದೇವರುಗಳ ಆರಾಧನೆ ಮಾಡುತ್ತಿದ್ದು, ಕಾಲಾಂತರದಲ್ಲಿ ಆ ಜಮೀನು ಬೇರೆಯವರ ಪಾಲಾಗಿತ್ತು. ಇತ್ತೀಚೆಗೆ ತಮ್ಮ ದೈವ ದೇವರುಗಳ ಜೀರ್ಣೋದ್ಧಾರ ಮಾಡಬೇಕೆನ್ನುವ ಉದ್ದೇಶದಿಂದ ಸ್ವಲ್ಪ ಜಾಗವನ್ನು ಖರೀದಿಸಿ ಆ ಜಮೀನಿನಲ್ಲಿರುವ ಬಾವಿಯಲ್ಲಿ 300 ವರ್ಷಗಳಷ್ಟು ಹಳೆಯದಾದ ದೈವದ ಪರಿಕರಗಳು ಇರುವುದಾಗಿ ದೈವ ನೀಡಿರುವ ನುಡಿಯಂತೆ ಆ ಜಮೀನಿನಲ್ಲಿ ಮುಚ್ಚಿಹೋಗಿದ್ದ ಬಾವಿಯನ್ನು ಅಗೆಯುವ ಸಂದರ್ಭ ದೈವದ ನುಡಿಯಂತೆ ದೈವದ ಮನೆ ಮಂಚಾವು ಜೊತೆಗೆ ಇತರ ಪರಿಕರಗಳು ಸಿಕ್ಕಿರುವುದು ಕುಟುಂಬದ ಜತೆಗೆ ಅಲ್ಲಿ ನೆರೆದಿರುವ ಎಲ್ಲರಿಗೂ ವಿಸ್ಮಯದ ಜತೆಗೆ ದೈವಗಳ ಮೇಲಿರುವ ನಂಬಿಕೆ ಇನ್ನಷ್ಟು ಹೆಚ್ಚಾಗಿರುವುದು ಸುಳ್ಳಲ್ಲ. ದೈವ ನೀಡಿರುವ ನುಡಿ ನಿಜವಾಗಿರುವುದು, ದೈವಗಳ ಕಾರಣಿಕ ಇದೆ ಎನ್ನುವುದು ಮತ್ತೊಮ್ಮೆ ತುಳುನಾಡಿನಲ್ಲಿ ಸಾಬೀತಾಗಿದೆ. ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ಇನ್ನಷ್ಟು ಹೊಸ ಕಾರಣಿಕದ ದೈವಗಳ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.